ಮಂಗಳೂರಿನ ಅಥ್ಲೆಟಿಕ್ಸ್ ಅಕಾಡೆಮಿಯಾದ ಮಂಗಳ ಅಥ್ಲೀಟ್ ವತಿಯಿಂದ ಮಂಗಳೂರಿನ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ದಕ್ಷಿಣ ಕನ್ನಡ ಅಥ್ಲೆಟಿಕ್ಸ್ ಅಸೋಸಿಯೇಷನ್ ಸಹಯೋಗದೊಂದಿಗೆ ರೈಸಿಂಗ್ ಚಾಂಪಿಯನ್ ಕ್ಯಾಂಪ್ ನಡೆಯುತ್ತಿದ್ದು ಇಂದು ಮಕ್ಕಳಿಗೆ ಬೀಚ್ ವರ್ಕೌಟ್ ಅನ್ನು ಹಮ್ಮಿಕೊಂಡರು. ಮಕ್ಕಳಿಗೆ ಅಥ್ಲೆಟಿಕ್ಸ್ನಲ್ಲಿ ವಿವಿಧ ತರಬೇತಿಗಳನ್ನು ನೀಡಲಾಗುತ್ತಿದ್ದು ಇಂದು ಪಣಂಬೂರು ಬೀಚ್ನಲ್ಲಿ ಮಕ್ಕಳಿಗೆ ಬೀಚ್ ವರ್ಕೌಟ್ ಅನ್ನು ಹಮ್ಮಿಕೊಂಡರು. ಖ್ಯಾತ ತರಬೇತುದಾರರಾದ ದಿನೇಶ್ ಕುಂದರ್ ಅವರ ಮಾರ್ಗದರ್ಶನದಲ್ಲಿ ನಾಗರಾಜ್ ಎಚ್ಕೆ, ರಾಯಲ್ ಡಿಸಿಲ್ವಾ, ರೋಷನ್, ತ್ರಿವೇಣಿ, ಹರಿಣಾಕ್ಷಿ, ಜಶ್ಮಿತಾ ಅವರು ಕ್ರೀಡಾ ತರಬೇತಿಯನ್ನು ನೀಡುತ್ತಿದ್ದು ಬೀಚ್ ವರ್ಕೌಟ್ನಲ್ಲಿ ಮಕ್ಕಳು ಅತ್ಯಂತ ಉತ್ಸಾಹದಿಂದಲೇ ಪಾಲ್ಗೊಂಡಿದ್ರು. ಈ ಸಂದರ್ಭದಲ್ಲಿ ಲಾರೆನ್ಸ್, ಸಂತೋಷ್, ಸವಿತಾ, ಗೀತಾ, ನಿತಿನ್ ಬಿಕೆ, ಹೈರುನ್ನೀಸಾ, ಅವಿನಾಶ್ ಚೌಟಾ, ಮಹೇಶ್, ನವೀನ್ ರಾವ್, ಸುಧೀರ್ ಉಚ್ಚಿಲ, ರಶ್ಮಿ ಉಚ್ಚಿಲ, ಸುಪ್ರೀತಾ, ರತೀಶ್, ಸಂದೀಪ್, ಸ್ಮೃತಿ ಶೆಟ್ಟಿ, ಮಾನಸ, ಜಗದೀಶ್, ಶೀಲಾ, ಪವಿತ್ರ, ಆಕರ್ಷಣ್, ಸಂಚಿತಾ, ನಿತಿನ್, ಲತಾ, ನಜೀಂ, ಅಶ್ರಫ್, ಪವಿತ್ರ ಕೆಪೆ ಮೊದಲಾದವರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು.